ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದೀಪ್ ಅವರು ನ್ಯೂರಾಲಜಿಸ್ಟ್. ಇಂಡಿಯಾದಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡಿದ್ಮೇಲೆ ಅವರಿಗೆ ಅಬುದಾಬಿನಲ್ಲಿ ಆಪರ್ಚುನಿಟಿ ಬಂತು. ಅದು ಹೇಗೆ ಬಂತು, ನಿಮಗೂ ಈ ಥರ ಆಪರ್ಚುನಿಟೀಸ್ ಬೇಕು ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ಇವರ ಎಕ್ಸ್ಪೀರಿಯನ್ಸ್ ಮೂಲಕ ನಿಮಗೆ ತಿಳಿಸ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಇಂಡಿಯಾದಲ್ಲಿ ಆಸ್ ಅ ನ್ಯೂರಾಲಜಿಸ್ಟ್ ವರ್ಕ್ ಮಾಡ್ತಾ ಇದ್ರಲ್ಲ, ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇಂಡಿಯಾದಲ್ಲಿ ಆಸ್ ಅ ಡಾಕ್ಟರ್? ಇಂಡಿಯಾದಲ್ಲಿ ನಂದು DM ಕೋರ್ಸ್ ಮುಗಿದ ಮೇಲೆ 3.5 years ವರ್ಕ್ ಮಾಡಿದ್ದೀನಿ. ನಾರಾಯಣದಲ್ಲಿ, ಬೆಂಗಳೂರಲ್ಲಿ 2 ವರ್ಷ, ಮೈಸೂರಲ್ಲಿ 1.5 years ವರ್ಕ್ ಮಾಡಿದ್ದೀನಿ. ಓಕೆ, ಅದಾದ್ಮೇಲೆ ನೀವು ಅಬುದಾಬಿಗೆ ಶಿಫ್ಟ್ ಆದ್ರಿ. ಸೊ ಇವಾಗ ನಾವು ಒಂದು ಹೊರದೇಶ ಕಂಟ್ರಿಗೆ ಹೋಗಿ ವರ್ಕ್ ಮಾಡಬೇಕು ಅಂದ್ರೆ ಒಂದು ಆಲೋಚನೆ ಇರ್ಬೇಕಲ್ವಾ? ಸಡನ್ ಆಗಿ ಎಲ್ಲಾನು ಆಗಲ್ಲ. ಆ ಒಂದು ಆಲೋಚನೆ ನಿಮಗೆ ಯಾವಾಗ ಬಂತು? ಆ ಆಲೋಚನೆ ಬಂದಾಗ ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರಿ? ನನಗೆ MD DM ಮುಗಿದ ತಕ್ಷಣನೇ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ಹೊರಗಡೆ ಹೋಗಿ ಅರ್ನ್ ಮಾಡಬೇಕು, ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲೆಲ್ಲ ಹೇಗಿದೆ ಅಂತ. ಸೊ ನಾನು ಫಸ್ಟ್ ಇಯರಲ್ಲೇ ಲಿಂಕ್ಡ್ಇನ್ನಲ್ಲಿ ಪ್ರೊಫೈಲ್ ಓಪನ್ ಮಾಡಿ ನಾನು ಆಪರ್ಚುನಿಟೀಸ್ ಹುಡುಕ್ತಾ ಇದ್ದೆ. ಬಟ್ ಎಲ್ಲ ಹೇಳ್ತಿದ್ರು ಮಿನಿಮಮ್ 3 years ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಓಕೆ, ಈ ಆಕ್ಚುಲ್ ಪ್ರಾಸೆಸ್ ಸ್ಟಾರ್ಟ್ ಆಗೋದು ಹೇಗೆ ಅಂದ್ರೆ, ಇವಾಗ ಒಂದು ಜಾಬ್ ಹುಡುಕ್ಬೇಕು ಅಂದ್ರೆ ಯಾವ ರೀತಿ ನಾವು ಒಂದು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಬೇಕಾಗತ್ತೆ? ನಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಂಡ್ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಒಂದು ಹಲವಾರು ರೀತಿ ಇರ್ಬೋದಲ್ವಾ? ನೀವು ಯಾವ ಮೆಥಡ್ನ ಟ್ರೈ ಮಾಡಿದ್ರಿ? ನಾನು ಇಲ್ಲಿಗೆ ರಿಕ್ರೂಟ್ಮೆಂಟ್ ಆಗಿದ್ದು ಲಿಂಕ್ಡ್ಇನ್ ಮೂಲಕ. ಲಿಂಕ್ಡ್ಇನ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಫುಲ್ ಕಂಪ್ಲೀಟ್ ಅಪ್ಡೇಟ್ ಮಾಡಬೇಕು. ನಮ್ಮದು ಎಲ್ಲ CV ಅಪ್ಡೇಟ್ ಮಾಡಬೇಕು. ಏನೇನು ಕೋರ್ಸ್ ಮಾಡಿದ್ದೀವಿ, ಏನೇನು ಸರ್ಟಿಫಿಕೇಷನ್, ಏನೇನು ಎಕ್ಸ್ಪೀರಿಯನ್ಸ್ ಎಲ್ಲ ಅಪ್ಡೇಟ್ ಮಾಡಿದರೆ ಆಮೇಲೆ ಜಾಬ್ ಸೆಕ್ಷನ್ ಇರುತ್ತೆ. ಅಲ್ಲಿ ಜಾಬ್ಸಲ್ಲಿ ನಮಗೆ ಏನು ಜಾಬ್ ಮಾಡಬೇಕು, ಯಾವ ಲೊಕೇಶನ್ ಮಾಡಬೇಕು ಅದೆಲ್ಲ ಇರುತ್ತೆ. ಅಲ್ಲಿ ನಾವು ಈ ಜಾಬ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟರೆ ಅಲ್ಲಿ ಯಾವುದಾದ್ರೂ ಜಾಬ್ ಓಪನಿಂಗ್ ಇದ್ದರೆ ನಮಗೆ ಅದು ನೋಟಿಫಿಕೇಶನ್ ಕಳಿಸುತ್ತೆ. ಆಮೇಲೆ ನಾವು ಅಲ್ಲೇ ಅಪ್ಲೈ ಮಾಡ್ಬೋದು. ಸೊ ಲಿಂಕ್ಡ್ಇನ್ ಅಲ್ಲಿ ನೀವು ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಿದ್ರಿ ಅಂದ್ರೆ ಅಬುದಾಬಿ ಅವರು NMC ಹಾಸ್ಪಿಟಲ್ ನಿಮಗೆ ರೀಚ್ ಔಟ್ ಮಾಡಿದ್ರ ಅಥವಾ ನೀವಾಗೆ ಅವ್ರಿಗೆ ಮೆಸೇಜ್ ಮಾಡಿದ್ರ? NMC ಯಾವಾಗ ಫೇಮಸ್, ಇಟ್ ಈಸ್ ದ ಲಾರ್ಜೆಸ್ಟ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಇನ್ UAE. ಸೊ ಅದಕ್ಕೆ ನಾನು NMC ವೆಬ್ಸೈಟ್, ಅದು ಬೇರೆ ಇಂಡಿಯನ್ ಬೇಸ್ಡ್ ಕಂಪ್ನಿ ಇತ್ತಲ್ಲ, ಸೊ ಅದಕ್ಕೆ ನಾನು NMCಗೆ ಹೋಗಿ ನಾನೇ ಇಂಟ್ರೆಸ್ಟೆಡ್ ಇನ್ ಎನಿ ಆಪರ್ಚುನಿಟಿ ಅಂತ ಅದು ಆಪರ್ಚುನಿಟಿ ಕ್ಲಿಕ್ ಮಾಡಿದ್ದೆ. ಆಮೇಲೆ ಅವರು ನ್ಯೂರಾಲಜಿಸ್ಟ್ ರೋಲ್ ಓಪನಿಂಗ್ ಇದೆ ಅಂತ ಅವರೇ ನನಗೆ ಮೇಲ್ ಮಾಡಿದ್ರು. ದೀಪ ಅವ್ರಿಗೆ ಲಿಂಕ್ಡ್ಇನ್ ಮೂಲಕ ಜಾಬ್ ಸಿಕ್ತು. ಬಟ್ ಇದು ಬಿಟ್ಟರು ಹಲವಾರು ರೀತಿಯಲ್ಲಿ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು. ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಯಾವ್ಯಾವ ರೀತಿಯಲ್ಲಿ ಮಾಡ್ಬೋದು? ಸೊ ಮೇನ್ಲಿ ಥ್ರೂ ಕಾಂಟ್ಯಾಕ್ಟ್ಸ್, ಯಾರಾದರೂ ಫ್ರೆಂಡ್ಸ್ ವರ್ಕ್ ಮಾಡ್ತಾ ಇದ್ರೆ ಪರ್ಟಿಕ್ಯುಲರ್ ಜಾಬಲ್ಲಿ ಅವ್ರ ಮೂಲಕ ರೆಫರೆನ್ಸ್ ತಗೊಂಡು ಅಪ್ಲೈ ಮಾಡ್ಬೋದು. ಕೆಲವೊಂದು ರಿಕ್ರೂಟ್ಮೆಂಟ್ ಏಜೆನ್ಸೀಸೇ ಇದೆ. ಅವರು ಈ ಏರಿಯಾಗೆ UAE ರೀಜನಲ್ಲಿ ಯಾವ ಜಾಬ್ ಬೇಕೋ ಅವ್ರು ಅಪ್ರೋಚ್ ಮಾಡಿದ್ರೆ ಅವರು ಲೈಸೆನ್ಸಿಂಗಿಂದ ಹಿಡಿದು ಎಲ್ಲ ಜಾಬ್ ಎಲ್ಲ ಹುಡುಕೊಡೋದು ಎಲ್ಲ ಮಾಡ್ತಾರೆ, ಫೀಸ್ ತಗೊಳ್ತಾರೆ. ಅವರು ಕಮಿಷನ್ ಕೊಡ್ಬೇಕಾಗುತ್ತೆ. ಇದು ಯಾಕೆ ಮಾಡಿರೋದು ಅಂತ ಮುಖ್ಯವಾಗಿ ನೀವೆಲ್ಲರೂ ಕೇಳ್ತಾ ಇದ್ರಿ. ನನಗೆ ಹಲವಾರು ಮೆಸೇಜಸ್ ಬರ್ತಾ ಇತ್ತು. ನಾನು ಪ್ರತಿಯೊಂದು ಮೆಸೇಜಸ್ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಅದನ್ನು ನಾನು ಮಾತ್ರ ಅಲ್ಲ ದೀಪನು ನೋಡ್ತಾರೆ. ಸೊ ಅವರಿಗೆ ನಾನು ತೋರಿಸ್ತಾ ಇದ್ದೆ ಜಾಬ್ ವೇಕೆನ್ಸಿ ಬಗ್ಗೆ. ತುಂಬ ಜನ ಕೇಳ್ತಾ ಇದ್ರಿ, NMCಲಿ ಜಾಬ್ಸ್ ಬೇಕು, ನರ್ಸಸ್ ಆಗಿರ್ಬೋದು, ಕೆಲವೊಬ್ರು ಡಾಕ್ಟರ್ಸ್ ಆಗಿರ್ಬೋದು, ಡ್ಯೂಟಿ ಡಾಕ್ಟರ್ಸ್, ಕೆಲವೊಬ್ರು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರು ನಮಗೆ ಜಾಬ್ಸ್ ಬೇಕು ಅಂತ. ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ನೀವು ಮೆಸೇಜ್ ಮಾಡ್ತೀರಾ, ನಾನು ಇದು ನರ್ಸಿಂಗ್ ಆಗಿದೆ ನಂದು, ನನಗೆ ಜಾಬ್ ಬೇಕು ಅಂದರೆ ಅಲ್ಲಿ ಕ್ಲಾರಿಟಿ ಇಲ್ಲ ನಮಗೆ. ನೀವು ಏನು ಓದಿದ್ದೀರಾ ಕರೆಕ್ಟಾಗಿ, ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ನಾಲೆಜ್ ಇದೆ, ನಮಗೆ ಗೊತ್ತಿಲ್ಲದೆ ನಾವು ನಿಮ್ಮನ್ನ ರೆಫರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಇವರೊಬ್ರು ಫ್ರೆಂಡ್ ಇವ್ರಿಗೆ ಜಾಬ್ ವೇಕೆನ್ಸಿ ಇದೆಯಾ ಅಂತ ಕೇಳಿದ್ರು. ಆ್ಯಂಡ್ ಇವ್ರಿಗೆ ಆ ಫ್ರೆಂಡ್ ಹೆಂಗೆ ಅಂತ ಗೊತ್ತಿತ್ತು, ವರ್ಕ್ ವೈಸ್ ಆಗಿರ್ಬೋದು. ಸೊ ಇವರು ರೆಫರ್ ಮಾಡ್ಬೋದು, ನನ್ನ ಕೊಲೀಗ್ ಒಬ್ರು ಅವರು ಜಾಬ್ ಹುಡುಕ್ತಾ ಇದ್ದಾರೆ, ಇಲ್ಲಿ ವೇಕೆನ್ಸಿ ಇದ್ರೆ ತಿಳಿಸಿ ಅಂತ. ಸೊ ಆ ರೀತಿ ಇವ್ರಿಗೆ ಏನಾದರೂ ಹತ್ತಿರದಲ್ಲಿ ಪರಿಚಯ ಇದ್ದರೆ ಅವ್ರನ್ನ ರೆಫರ್ ಮಾಡ್ಬೋದೇ ಹೊತ್ತು ನಮಗೆ ಯಾರಾದರೂ ಹತ್ತಿರದಲ್ಲಿ ಪರಿಚಯ ಇಲ್ಲ ಅಂದರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಅನ್ಸುತ್ತೆ ಅಲ್ವಾ? ಹೌದು, ಅದೇ ನಮಗೆ ಗೊತ್ತಿರೋರಾದ್ರೆ ನಾವು ರೆಫರ್ ಮಾಡ್ಬೋದು. ಇಲ್ಲ ಅಂದ್ರೆ ಬೆಸ್ಟ್ ಅಂದ್ರೆ ಎಲ್ಲ ಲಿಂಕ್ಡ್ಇನ್ ಅಲ್ಲಿ ಪ್ರೊಫೈಲ್ ಓಪನ್ ಮಾಡಿ ಜಾಬ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಅಪ್ಡೇಟ್ ಮಾಡಿ ನಿಮ್ದು ಡೀಟೇಲ್ಸ್, ನೀವು ಏನು ಕೆಲಸ ಮಾಡಬೇಕು ಅದನ್ನ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ರೆ HRC ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮಗೆ ಅರ್ಜೆಂಟ್ ಇದೆ, ತುಂಬಾ ಫಾಸ್ಟಾಗಿ ಹೋಗ್ಬೇಕು, ಎಲ್ಲ ಪ್ರಾಸೆಸ್ ಫಾಸ್ಟಾಗಿ ಆಗಬೇಕು ಅಂದ್ರೆ ರಿಕ್ರೂಟ್ಮೆಂಟ್ ಏಜೆನ್ಸೀಸೇ ಇದೆ. ಅದಕ್ಕೆ ಅವರು ಫೀಸ್ ತಗೊಳ್ತಾರೆ, ಬಟ್ ನಿಮ್ಗೆ ಎಲ್ಲ ಲೈಸೆನ್ಸಿಂಗ್ ಪ್ರಾಸೆಸ್ ಮತ್ತೆ ಕೆಲಸ ಎಲ್ಲ ಹುಡುಕೊಡ್ತಾರೆ. ಇಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಅಬುದಾಬಿಗೆ HAD ಲೈಸೆನ್ಸ್, ಹಾರ್ಡ್ ಲೈಸೆನ್ಸ್ ಅಂತ ಇದೆ. ಮತ್ತೆ ದುಬೈಯಲ್ಲಿ ವರ್ಕ್ ಮಾಡಬೇಕು ಅಂದ್ರೆ DHL ಲೈಸೆನ್ಸ್ ಇದೆ. ಬೇರೆ ಸ್ಟೇಟ್ಸ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ DOH ಲೈಸೆನ್ಸ್ ಅಂತ ಇದೆ.
MOH ಲೈಸೆನ್ಸ್. ನೀವು ಯಾವ ದೇಶಕ್ಕೆ ಹೋಗ್ತೀರಾ, ಅಲ್ಲಿರುವಂತಹ ಯಾವ ರಾಜ್ಯ ಅಂದ್ರೆ ಸ್ಟೇಟ್ಗೆ ಹೋಗ್ತೀರಾ, ಅದ್ರ ಪ್ರಕಾರ ನಿಮಗೆ ಲೈಸೆನ್ಸ್ ಬೇಕಾಗುತ್ತೆ. ಅಂಡ್ ಈ ಎಲ್ಲ ಡೀಟೇಲ್ಸ್ ಮಾಡೋದಿದೆಯಲ್ಲ, ಇವರು ಇಂಡಿಯಾದಲ್ಲಿದ್ದಾಗ ಏನೇನು ಪ್ರೊಸೀಜರ್ಸ್ ಇತ್ತು, ಪ್ರಾಸೆಸ್ ಇತ್ತು, ಇಟ್ ವಾಸಂಟ್ ಈಸಿ. ಈ ಎಂಟೈರ್ ಪ್ರೊಸೀಜರ್ ಮುಗಿಸೋದಕ್ಕೆ ಎಷ್ಟು ತಿಂಗಳು ಬೇಕಾಯ್ತು? ನಾನು ಅಪ್ಲೈ ಮಾಡಿದ್ದು 2019 ಅಕ್ಟೋಬರ್. ನನಗೆ 1.5 years ಆಯ್ತು ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕೆ. ಯಾಕಂದ್ರೆ ಅದು ಕೊರೋನಾ ಟೈಮ್ ಇತ್ತು. ಬೇರೆಯವ್ರಿಗಾದ್ರೆ 6 months to 1 year ಬೇಕಾಗುತ್ತೆ. ಯೂಶಲಿ 1 year ಅನ್ಕೊಂಡ್ರೆ ಅದು ಡೀಸೆಂಟ್ ಟೈಮು. ಯೂಶಲಿ 1 year ಅಲ್ಲಿ ಕಂಪ್ಲೀಟ್ ಮಾಡ್ಬೋದು ಎಲ್ಲ, ಎಸ್ಪೆಷಲಿ ಫಾರ್ ಡಾಕ್ಟರ್ಸ್. ಬಟ್ ಕೆಲವೊಂದು ಕೆಲಸಗಳಿಗೆ ಇನ್ನ ಜಾಸ್ತಿ ಟೈಮ್ ಬೇಕಾಗ್ಬೋದು. ಸೊ ನೀವು ಇಮಿಡಿಯೇಟ್ ಆಗಿ ನನಗೆ ಜಾಬ್ ಬೇಕು, ನಾನು ಹುಡುಕ್ತಾ ಇದ್ದೀನಿ ಅಂದ್ರೆ ಆಗಲ್ಲ. ಪ್ರೀ ಪ್ಲಾನ್ ಮಾಡಲೇಬೇಕು. ನೀವು ಹೊರದೇಶದಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಇವಾಗ ಹೊರದೇಶನ ಇಂಡಿಯಾಗೆ ಬರಬೇಕಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಅವರು ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ನಿಮ್ ಲೈಸೆನ್ಸ್ ಸಿಗಬೇಕು, ನಿಮ್ದು ಕೆಲವೊಂದು ವೆರಿಫಿಕೇಶನ್ಸ್ ಆಗಿರಬೇಕು, ನಿಮ್ದು ವೀಸಾ, ನಿಮ್ದು ಸ್ಟೇ, ಪ್ರತಿಯೊಂದು ನೋಡ್ಬೇಕಾಗುತ್ತೆ. ಅಂಡ್ ಇವ್ರ ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್, ಇವ್ರು ಓದಿರುವಂಥ ಕಾಲೇಜ್ ಆಗಿರ್ಬೋದು, ಅಲ್ಲಿಗೆಲ್ಲ ಹೋಗಿ ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಹಲವಾರು ಡಾಕ್ಯುಮೆಂಟೇಶನ್ ಇರುತ್ತೆ. ಅಂಡ್ ಇವ್ರ ಜೊತೆ ಆ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಮಾಡಬೇಕಾದ್ರೆ ನಾನು ಇದ್ದೇ, ಸೊ ನನಗೆ ಗೊತ್ತು ಅವ್ರದ್ದು ಪ್ರೊಸೀಜರ್ಸ್ ಎಷ್ಟು ಲೆಂದಿ ಆಗಿರುತ್ತೆ ಅಂತ. ಸೊ ಈ ರೀತಿ ಮಾಡ್ಬೋದು. ಸೊ ನೀವು ಯಾರೆಲ್ಲ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಹೆಂಗೆ ಅಪ್ಲೈ ಮಾಡೋದು, ನನಗೊಂದು ಜಾಬ್ ಹುಡುಕೊಡಿ, ಇಟ್ಸ್ ನಾಟ್ ಈಸಿ. ನೀವು ಏನು ಮಾಡಬೇಕು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸ್ ಅಲ್ಲಿ ಜಾಬ್ ಬೇಕು ಅಂದ್ರೆ NMC ಹಾಸ್ಪಿಟಲ್ ಅಬುದಾಬಿಯಲ್ಲಿ HR ಯಾರು ಅಂತ ಹುಡುಕ್ಬೇಕು ಲಿಂಕ್ಡ್ಇನ್ ಅಲ್ಲಿ. ಅವ್ರಿಗೆ ಹೋಗಿ ಲಿಂಕ್ಡ್ಇನ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಅವ್ರೇನಾದ್ರೂ ನಿಮ್ ಲಕ್ಗೆ ರೆಸ್ಪಾಂಡ್ ಮಾಡಿದ್ರೆ ಅಲ್ಲೇ ನಿಮ್ದು ಆಗೋಗುತ್ತೆ ಎಸ್ ಆರ್ ನೋ ಅನ್ನೋದು. ಅಥವಾ ನಿಮ್ಮ ಕೊಲೀಗ್ಸ್, ನಿಮ್ಮ ಸೀನಿಯರ್ಸ್ ಯಾರಾದ್ರೂ ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ಅವ್ರನ್ನ ಕೇಳ್ಬೋದು. ಇವಾಗ ಡಾಕ್ಟರ್ ಆಗಿ ದೀಪು ಯಾರನ್ನ ರೆಫರ್ ಮಾಡ್ಬೋದು? ನ್ಯೂರಾಲಜಿಸ್ಟ್ನ. ಅದನ್ನ ಬಿಟ್ಟು ಬೇರೆಯವ್ರನ್ನ ರೆಫರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಕಸ್ಮಾತ್ ವೇಕೆನ್ಸಿ ಇದ್ರೆ ತಿಳಿಸ್ಬೋದೇ ಹೊತ್ತು ಐ ಥಿಂಕ್ ಸ್ಪೆಸಿಫಿಕ್ ಆಗಿ ನಿಮ್ಮ ರಿಕ್ವೈರ್ಮೆಂಟ್ಸ್ಗೆ ಇವರು ಉತ್ತರ ಕೊಡೋದಕ್ಕೆ ರೈಟ್ ಪೊಸಿಷನ್ ಅಲ್ಲಿ ಇಲ್ಲ. ನಿಮಗೆ ನಾವು ಇವಾಗ ಪ್ರಾಮಿಸ್ ಮಾಡಿ ಕೆಲಸ ಸಿಗುತ್ತೆ ಬನ್ನಿ ಅಂತ ಹೇಳಿ ಆಮೇಲೆ ಇಲ್ಲ ಅಂದ್ರೆ ತಪ್ಪಾಗತ್ತಲ್ವಾ? ಸೊ ನೀವು ಯಾವುದೇ ಏಜೆನ್ಸಿ ಮೂಲಕ ಆದ್ರೂ ಹೋಗಿ ಕೆಲಸ ಹುಡ್ಕೋದಕ್ಕೆ, ಯಾವುದೇ ರೆಕ್ರೂಟ್ಮೆಂಟ್ ಏಜೆನ್ಸಿ ಮೂಲಕ ಆದ್ರೂ ಬನ್ನಿ, ಬಟ್ ಬಿ ವೆರಿ ಕೇರ್ಫುಲ್. ಕೆಲವೊಬ್ರು ಮೋಸ ಮಾಡೋರು ಇರ್ತಾರೆ, ಯು ನೆವರ್ ನೋ. ಸೊ ಎಕ್ಸ್ಟ್ರಾ ಕೇರ್ಫುಲ್ ಆಗಿರೋದು ತುಂಬಾನೇ ಮುಖ್ಯವಾಗುತ್ತೆ. ಡೆಫಿನೆಟ್ಲಿ ನನ್ನ ಪ್ರಕಾರ ಬೆಸ್ಟ್ ಅಂದ್ರೆ ಲಿಂಕ್ಡ್ಇನ್ ಅಲ್ಲಿ ಡೆಫಿನೆಟ್ಲಿ ತುಂಬಾ ಆಪರ್ಚುನಿಟೀಸ್ ಇರುತ್ತೆ. ಚೆನ್ನಾಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಎಲ್ಲ ಅಪ್ಡೇಟ್ ಮಾಡಿದ್ರೆ, ನಿಮ್ಗೆ ಏನು ಜಾಬ್ ಬೇಕು ಅಂತ ಹಾಕಿದ್ರೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ HRs. ಅದು ಬೆಸ್ಟ್. ಅಥವಾ ಇನ್ನ ಕೆಲವರಿಗೆ ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಇದೆ, ಅಲ್ಲಿ ಕೆಲಸ ಹುಡುಕೊಡೋರು. ಬಟ್ ನೀವು ಹುಷಾರಾಗಿರ್ಬೇಕು. ಅದು ಒಳ್ಳೆ ಕಂಪನಿ ನೋಡ್ಕೊಂಡು ಚೂಸ್ ಮಾಡಬೇಕು. ಅವಾಗ ಅವರು ಮಾಡ್ಕೊಡ್ತಾರೆ. ಸ್ವಲ್ಪ ಫೀಸ್ ಇರುತ್ತೆ, ಅದೆಲ್ಲ ಕೊಟ್ಟರೆ ಅವರು ನಿಮಗೆ ಲೈಸೆನ್ಸಿಂಗ್ ಪ್ರೊಸೆಸ್ಸು ಎಲ್ಲ ಮಾಡಿಸಿ ಕೆಲಸ ಎಲ್ಲ ಹುಡುಕೊಡ್ತಾರೆ. 1 ವರ್ಷ ಆಯ್ತಲ್ವಾ ನೀವು ಇಲ್ಲಿ ಬಂದು ವರ್ಕ್ ಮಾಡಿ? ಇಲ್ಲಿಗೂ ಇಂಡಿಯಾಗೂ ಹೆಂಗ್ ಡಿಫ್ರೆನ್ಸ್ ಇದೆ? ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ಅಂದ್ರೆ ತುಂಬಾ ರೂಲ್ಸ್ ಇರುತ್ತೆ. ಸೊ ಇಲ್ಲಿ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಮತ್ತೆ ಡಾಕ್ಯುಮೆಂಟೇಶನ್ ಇಲ್ಲೆಲ್ಲ ತುಂಬಾ ಎಂಟ್ರಿ ಮಾಡಬೇಕು. ಸೊ ಆ ಥರ ಇಲ್ಲಿ ಡಿಫ್ರೆಂಟ್. ಮತ್ತೆ ಇಲ್ಲಿ ತುಂಬಾ ಸೀರಿಯಸ್ ಪೇಷಂಟ್ಸ್ ಎಲ್ಲ ಅಡ್ಮಿಟ್ ಮಾಡೋದು ರಿಸ್ಕಿ. ಸೊ ಆ ಥರ ತುಂಬಾ ಡಿಫ್ರೆನ್ಸಸ್ ಇದೆ ಇಂಡಿಯಾಗೂ ಇಲ್ಲಿಗೂ. ಬಟ್ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ವೈಸ್ ಅಲ್ಲಿ ಪೇಷಂಟ್ಸ್, ಇಲ್ಲಿ ಪೇಷಂಟ್ಸ್ ವರ್ಕ್ ಮಾಡೋದೆಲ್ಲ ಒಂದೇ ಅಲ್ವಾ? ಪೇಷಂಟ್ಸ್ ನೋಡೋದು ಅದರಲ್ಲಿ ಏನೂ ಡಿಫರೆನ್ಸ್ ಇಲ್ಲ. ಟ್ರೀಟ್ಮೆಂಟ್ ಅಲ್ಲಿ ಏನೂ ಡಿಫರೆನ್ಸ್ ಆಗಲ್ಲ. ಬಟ್ ಕೆಲವೊಂದು ಫಾರ್ಮಾಲಿಟೀಸ್ ಪ್ರಾಸೆಸಸ್ ಡಿಫರೆನ್ಸ್ ಆಗುತ್ತೆ. ಅದು ಅಂಡರ್ಸ್ಟುಡ್ ಅಲ್ವಾ? ಆ ಒಂದು ಕಂಟ್ರಿಗೆ ಆ ಒಂದು ಪಾಲಿಸೀಸ್ ಅಂಡ್ ಡಿಫರೆನ್ಸಸ್ ಇರುತ್ತೆ. ಐ ಥಿಂಕ್ ಬೇಸಿಕ್ ಆಗಿ ಇಂಗ್ಲಿಷ್ ಗೊತ್ತಿದ್ರೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು ಅಲ್ಲ? ಇಲ್ಲಿ ಇಂಗ್ಲಿಷ್ ಆ್ಯಂಡ್ ಹಿಂದಿ ಡೆಫಿನೆಟ್ಲಿ UAE ನಲ್ಲಿ ಇಂಗ್ಲಿಷ್ ಅಂತೂ ಎಲ್ಲರಿಗೂ ಗೊತ್ತಿರಲೇಬೇಕು ಆಬ್ವಿಯಸ್ಲಿ. ಅಂದರೆ ಈ ಮೆಡಿಕಲ್ ಪ್ರೊಫೆಷನಲ್ಲಿ ಇಂಗ್ಲಿಷ್ ಬೇಕೇ ಬೇಕು, ಹಿಂದಿನೂ ಬೇಕು. ಜೊತೆಗೆ ಇಲ್ಲಿ ಬಂದ್ಮೇಲೆ ಅರೇಬಿಕ್ ಕಲ್ತ್ಕೊಂಡ್ರೆ ಇನ್ನ ಈಸಿ ಆಗುತ್ತೆ. ಓಕೆ. ಸೊ ನಿಮ್ಮ ಕುತೂಹಲದ ಪ್ರಶ್ನೆಗೆ ನಮ್ಮ ಉತ್ತರ ಕೊಟ್ಟಾಯ್ತು. ಹೇಗೆ ಇಲ್ಲಿ ಜಾಬ್ ಹುಡ್ಕೋದು, ಇವ್ರಿಗೆ ಯಾವ ರೀತಿ ಇಲ್ಲಿ ಜಾಬ್ ಸಿಕ್ತು ಅಂತ. ಅದ್ರ ಜೊತೆಗೆ ನಾನು ಇಲ್ಲಿ ಕೇಳ್ತೀನಿ ಇಲ್ಲಿರೋರ್ನ ಹೇಗೆ ಬೇರೆ ರೀತಿಯಾದಂಥ ಆಪರ್ಚುನಿಟೀಸ್ ಇದೆಯಾ, ನಾವು ಯಾವ ರೀತಿನಲ್ಲಿ ಇಲ್ಲಿ ಜಾಬ್ಸ್ ಹುಡುಕ್ಬೋದು ಅಂತ ಕೇಳ್ತೀನಿ. ಅಕಸ್ಮಾತ್ ನನಗೆ ಅವ್ರ ಕಡೆಯಿಂದ ಉತ್ತರ ಬಂದರೆ ಆ ಒಂದು ಲಿಂಕ್ಸ್ನ ಕೂಡ ನಾನು ಕಮಿಂಗ್ ಬ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ನಿಮ್ಮೆಲ್ಲರಿಗೂ. ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. ಬಾಯ್.